ನಾನು ಇದೇ ಕತೆ ಮಾಡಿರೋದು. ಇವತ್ತು ಒಂದು ಸಣ್ಣ ಹಳ್ಳಿನಲ್ಲೂ ಕೂಡ ಎಲ್ಲ ಕಾನ್ವೆಂಟು ಅನ್ನೋ ಒಂದು ಆಸೆ ಬಂದ್ಬಿಟ್ಟು ಎಲ್ಲಾರ್ಗು ಯಾವ ಮಟ್ಟಕ್ಕೆ ಎಲ್ಲ ಮಕ್ಕಳು. ನಿಮ್ಗೆಲ್ಲ ಯಾರು ಹೇಳಿದ್ರು ಇಂಗ್ಲಿಷ್ ಮೀಡಿಯಂ ಸೇರ್ಕೊ ಅಂತ? ಮನೇಲಿ ಹೇಳಿದ್ರ? ನಿಮ್ಗೆಲ್ಲ ಇಂಗ್ಲಿಷೇ ಓದ್ಬೇಕು ಅಂತ ಹೇಳವ್ರ ಮನೇಲಿ? ಅಲ್ಲ, ಕಾನ್ವೆಂಟ್ ಅಲ್ಲೆಲ್ಲ PUC ಮಾಡ್ತಾರಲ್ಲ, ಪಾಠ ಹೇಳ್ತಾರೆ, ಅವ್ರಿಗೆ ಹೇಳಕ್ಕೂ ಬರಲ್ಲ. ಆದ್ರೆ ಜನ ಅಲ್ಲಿಗೆ ತುಂಬ್ತಾರೆ. ಅದೇನೆ ನನಗೆ ಅರ್ಥ ಆಗದೆ ಇರೋದೇನು ಅಂದ್ರೆ, ಇಷ್ಟೊಂದು ಪುಟಾಣಿ ಹಳ್ಳಿಲಿ ಇಷ್ಟು ಜನ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಹೋಗಲ್ಲ. ಇದೇ ಕತೆ ನಾನು ಮಾಡಿ ಒದಾಡ್ತಾ ಇದ್ದೀನಿ. ಆಟೋ ನಂಬರ್ ಬರ್ಲಿ ಬಿಡು. ಯಾರು? ಯಾವ್ಯಾನು? ಅಂಗವಿಕಲರದ? ಹಿಂಗೆ ಗ್ರಾಮೀಣ ಭಾಗದಲ್ಲೂ ಕೂಡ ಈ ತರ ಎಲ್ಲ ಕಾನ್ವೆಂಟ್ ಆಸೆಗಳು ಬಂದ್ಬಿಟ್ರೆ ಎಲ್ಲಿಂದ ಗೌರ್ಮೆಂಟ್ ಸ್ಕೂಲು ಉದ್ಧಾರ? ಹೇಳಿ, ಏನಕ್ಕೆ ಎಲ್ಲ ಕಾನ್ವೆಂಟ್ಗೆ ಹೋಗ್ತಾರೆ ಹೇಳು? ಗೊತ್ತಿಲ್ಲ, ನಂದೇನಿಲ್ಲ. ಪರವಾಗಿಲ್ಲ, ಹೇಳೋ. ಏನ್ ಹೇಳೋ? ಸುಮ್ಮನೆ ನಿನ್ನ ಮನಸ್ಸಲ್ಲಿರೋ ಭಾವನೆ ಹೇಳು. ಯಾಕೆ ಎಲ್ಲ ಇಂಥ ಸಣ್ಣ ಹಳ್ಳಿಲಿ ಕಾನ್ವೆಂಟ್ ಅಂತ ಆಸೆ ಯಾಕೆ ಎಲ್ಲರಿಗೂ? ಗೌರ್ಮೆಂಟ್ ಎಲ್ಲ ಸೌಲಭ್ಯ ಐತೆ, ಆದ್ರೆ ಕಾನ್ವೆಂಟ್ ಅಂತ ಜನ ಇದು ಮಾಡ್ತಾರೆ. ಅದೇ ಯಾಕೆ ಅಂತ. ಇದು ಸಣ್ಣ ಹಳ್ಳಿ, 50-60 ಮನೆ ಗ್ರಾಮ. ಗೌರ್ಮೆಂಟ್ ಸ್ಕೂಲ್ ಎಷ್ಟು ಜನ ಇರೋದು? ಮುಚ್ಚೋಗೋದು 5 ಜನ ಇರೋದು. ಮಾಸ್ಟರ್ ಹೇಳಿದ್ರಲ್ಲ ನನ್ನ ಹತ್ರ ಬಂದು. ಎಷ್ಟು ಜನ ಇರೋದಪ್ಪ? 5 ಜನ ಅವ್ರೆ. ಆ ಮಾಸ್ಟರ್ ಪಾಪ ನನ್ನ ಹತ್ರ ಅದನ್ನೇ ಹೇಳಿದ್ದು. ಈ ಊರಲ್ಲಿ ಈ ಮಕ್ಕಳುಗಳು ಬಂದ್ಬಿಟ್ರೆ ಸಾಕು, ಒಳ್ಳೆ ಎಜುಕೇಶನ್ ಕೊಡ್ಬೋದು. ಯಾಕೆ ಎಲ್ಲಾರ್ಗು ಕಾನ್ವೆಂಟ್ ಆಸೆ ಬಂದಿದೆ ಅಂತ. ಒಬ್ರು ಕಂಡೊಬ್ರು ಅವ್ರಿಗಿನ ನಾವೇನ್ ಕಮ್ಮಿ ಅಂತ. ಆದ್ರೆ ಕ್ವಾಲಿಟಿ ಎಜುಕೇಶನ್ ಸಿಗ್ತಾ ಇದೆ ಎಲ್ಲಾರ್ಗು. ಚೆನ್ನಾಗಿ ಹೇಳ್ಕೊಡ್ತಾರ ಪಾಠ. PUC ಮಾಡ್ದವೆಲ್ಲ ಅಲ್ವಾ? ಎಜುಕೇಶನ್ ಅಷ್ಟೇ. ನಮ್ಮ ಮೊಮ್ಮಗಳು LKG UKG ಫಸ್ಟ್ ಸ್ಟ್ಯಾಂಡರ್ಡ್. ಈಗ ಅಕ್ಷರ ಬರ್ಕೊಂಡು ಹೋಯ್ತಾಳೆ, ಇನ್ನೊಂದು ಅಕ್ಷರ ಬರೀ ಅಂದ್ರೆ ಬರಕ್ಕೆ ಬರಲ್ಲ. ಆದ್ರೂ ಇಂಗ್ಲಿಷ್ ಮೀಡಿಯಂ ಬೇಕು. ಹೆಂಗೆ ಇದು ನ್ಯಾಯ? ಕನ್ನಡ ಮೀಡಿಯಂ ನನಗೆ ನಿಜವಲ್ಲ ದೇವರಾಣಿಗೆ ನನಗೆ ಸಂಕಟ ಏನಾಗಿತ್ತು ಅಂದ್ರೆ, ಇದೇ ನಾನು ಹೇಳಿದ್ದು. ನಮ್ಮ ತಾತ ತಾಳಕೆರೆ ಸುಬ್ರಹ್ಮಣ್ಯ ರಾಯರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಆ ಶಾಲೆನ ಓಪನ್ ಮಾಡಿದ್ದು ಅಲ್ವಾ. ಇವತ್ತು ಆ ಸ್ಕೂಲ್ ಇವತ್ತು ಪಾಳು ಬಿದ್ದೋಗಿದೆ ನೋಡು. ನಾನು ಅದೇನೇ ಇದೇ ಪಿಕ್ಚರ್ ಕಥೆನೇ ನಾನು ಮಾಡಿದ್ದು. ಇದನ್ನೇ ಹೇಳ್ತಾ ಇದ್ದಿದ್ದು. ಏನೋ ಪೂಜಾರಪ್ಪ, ನಿನ್ ಮಕ್ಕಳನ್ನ ಇಂಗ್ಲಿಷ್ ಮೀಡಿಯಂಗೆ ಹಾಕಿದ್ದೇನಪ್ಪ? ಇಲ್ವಾ? ಎಲ್ಲ ನಿಮ್ಮ ಹುಡುಗರೆಲ್ಲ ಇಂಗ್ಲಿಷ್ ಮೀಡಿಯಂ ಏನೇನಮ್ಮ? ಬಹಳ ಸಂತೋಷ ಅಮ್ಮ. ಆಹಾ, ಏನ್ ಸ್ಮೈಲಿಂಗು, ಸೂಪರು, ಒಳ್ಳೇದು. ಚೆನ್ನಾಗಿ ಓದ್ತಿರೋ ಹೋಗ್ಲಿ. ಇಂಗ್ಲಿಷ್ ಮೀಡಿಯಂ ಸರಿ ಹೇಳ್ಕೊಡ್ತಾವ್ರಲ್ಲ. ಕನ್ನಡ ಕಲಿಸ್ತಾವ್ರ ಇಲ್ವಾ? ಹಾ, ಮತ್ತೆ ಯಾಕೆ ಇಲ್ಲಿ ಈ ಸ್ಕೂಲ್ ಯಾಕೆ ಹೋಗಲ್ಲ? ಗೌರ್ಮೆಂಟ್ ಸ್ಕೂಲ್ಗೆ ನೀವೆಲ್ಲ ಸೇರಿಸಿದ್ರೆ ಯಾಕೆ ಬರಲ್ಲ? ಬಹಳ ಸಂತೋಷ, ಬಹಳ ಸಂತೋಷ. ಇಷ್ಟು ಜನ ಮಕ್ಕಳು ಇರೋ. ಗುರು, ಒಂದ್ ನಿಮಿಷ ನಮ್ಮ ತಾತನ ಸ್ಕೂಲ್ನ ತೋರಿಸ್ಬಿಡ್ತೀನಿ. ಬಾರ, ಗಾಡಿ ತಗೋಬಾರ ಮುಂದೆ. ಸ್ನೇಹಿತರೆ, ಇದೇ ಕಥೆನ ನಾನು ಕಾಳಿದಾಸ ಕನ್ನಡ ಮೇಷ್ಟ್ರು ಅಂತ ಮಾಡಿದೆ. ಎಂಥ ದೌರ್ಭಾಗ್ಯ ನೋಡಿ. ಇದೆಲ್ಲ ನಾವೆಲ್ಲ ಸಣ್ಣ ಮಕ್ಕಳಿದ್ದಾಗ ಇದೇ ರಸ್ತೆ, ಇದೇ ಬೀದಿ. ನಮಸ್ಕಾರ. ಇದೇ ರಸ್ತೆ, ಇದೇ ಬೀದಿ. ಅದ್ಭುತ. ಇವತ್ತು ಪಾಪ ನಮ್ಮ ತಾತ 100 ವರ್ಷದ ಕೆಳಗೆ ತಾಳಕೆರೆ ಸುಬ್ರಹ್ಮಣ್ಯ ರಾಯರಿಗೆ ರಿಕ್ವೆಸ್ಟ್ ಮಾಡಿ, ನಮಸ್ಕಾರಪ್ಪ, ಚೆನ್ನಾಗಿದ್ಯಾ? ರಿಕ್ವೆಸ್ಟ್ ಮಾಡಿ ಕಟ್ಟಿಸಿದಂಥ ಶಾಲೆ. ಈ ಶಾಲೆಯ ಗತಿಯನ್ನು ನೋಡಿ. ಸರ್ಕಾರಿ ಪ್ರಾಥಮಿಕ ಪಾಠಶಾಲೆ 100 ವರ್ಷದ ಕೆಳಗೆ ನಮ್ಮ ತಾತ ಅವರು ಕಟ್ಟಿಸಿದಂಥ ಶಾಲೆ. ಅದರ ಗತಿ ಯಾವ ಮಟ್ಟಕ್ಕಾಗಿದೆ ಅಂದರೆ, ಮಧು, ಜ್ಞಾನ ಕೊಡುವ ದೇಗುಲ, ಜ್ಞಾನವಿಲ್ಲದೆ, ಜನವಿಲ್ಲದೆ, ಮಕ್ಕಳಿಲ್ಲದೆ ಪಾಳು ಬಿದ್ದ ಶಾಲೆ. ಇದೇ ಪಾಳು ಬಿದ್ದ ಶಾಲೆ ನೋಡಿ.
ನಾನು ಸಣ್ಣ ಹುಡುಗ ಇದ್ದಾಗ ಇಲ್ಲಿ ಬಂದು ನನಗೆ ವಿದ್ಯಾಭ್ಯಾಸಕ್ಕೆ ಓಂ ಪ್ರಥಮ ಓದಿಸಿದಂಥ ಶಾಲೆಯ ಗತಿ ಹಿಡ್ಕೊ. ಸ್ನೇಹಿತರೆ, ನಾನು ಏನೋ ಸಾಮಾನ್ಯವಾಗಿ ನಮ್ಮ ಒಂದು ಗ್ರಾಮಕ್ಕೆ ಬಂದಾಗ ಏನು ಎತ್ತ ಅಂತ ತಿಳ್ಕೊಳ್ಳೋಣ ಅಂತ ಒಂದು ಸಣ್ಣ ಇದು ನೋಡಿ, ನಿಮ್ಮ ಕಣ್ಣು ಮುಂದೆನೆ ಇವತ್ತು ಒಂದು ಸರ್ಕಾರಿ ಶಾಲೆ ಯಾವ ಮಟ್ಟಕ್ಕೆ ಆಗಿದೆ ಅಂದ್ರೆ ಇದಕ್ಕಿಂತ ದೊಡ್ಡ ದೌರ್ಭಾಗ್ಯ ಉದಾಹರಣೆ ಈ ಪ್ರಪಂಚದಲ್ಲೂ ಎಲ್ಲೂ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಸಿಟಿನಲ್ಲಿ ಉಳ್ಳವರು ಆಲಯವ ಮಾಡುವರು, ಗ್ರಾಮೀಣ ಭಾಗದಲ್ಲೂ ಕೂಡ ಇವತ್ತು ನಿಮಗೆ ಇಂಗ್ಲಿಷು ಯೂನಿಫಾರ್ಮು ವ್ಯಾಮೋಹಕ್ಕೆ ಒಳಗಾದರೆ ಸರ್ಕಾರ ಕೊಟ್ಟಂತ ಸೌಲಭ್ಯ ಶಾಲೆ ಯಾವ ಮಟ್ಟಕ್ಕಾಗಿದೆ ಅಂದ್ರೆ ಈ ಮನಸ್ಸಿಗೆ ಬಹಳ ಒಂದು ನೋವು. ಈ ಶಾಲೆಯ ಇತಿಹಾಸ ಏನು ಅಂದ್ರೆ, ತಾಳಕೆರೆ ಸುಬ್ರಹ್ಮಣ್ಯ ರಾಯರು ಈ ಗ್ರಾಮಕ್ಕೆ ಬಂದಾಗ ನಮ್ಮ ತಾತ ಅವರು ಅವರ ಹತ್ರ ವಿನಂತಿ ಮಾಡಿ ನಮ್ಮ ಗ್ರಾಮಕ್ಕೆ ಒಂದು ಶಾಲೆ ಬೇಕು ಅಂತ ಕೇಳಿದಾಗ ಈ ಶಾಲೆ ಆದಂಥದ್ದು. ತಾಳಕೆರೆ ಸುಬ್ರಹ್ಮಣ್ಯ ರಾಯರು ಈ ನಮ್ಮ ಕರ್ನಾಟಕಕ್ಕೆ ಪ್ರಜಾಪ್ರತಿನಿಧಿ ಸಭೆ ಅಂತ ಏನ್ ಮಾಡಿದ್ರು ನಾಲ್ವಡಿ ಕೃಷ್ಣರಾಜ ಒಡೆಯರು, ಆ ಜಾಗದಲ್ಲಿ ಅವರು MLC ಆಗಿದ್ರು. ನಾನು ಯಾವ ರೀತಿ MLC ಆಗಿದ್ದೆ ಆ ತರ ಅವರು ಕೂಡ MLC ಆಗಿದ್ರು. ಅವರು ಈ ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಅವತ್ತಿನ ಕಾರಣಾಂತರ ರಾಜಕೀಯದಿಂದ ಅದಾಗಲಿಲ್ಲ. ಕಡೆಗೆ ಅವರು ಒಂದು ಟ್ರೈನ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋಗ್ತಾರೆ. ಆ ಮಹನೀಯರು ತಾತ ಇಬ್ರು ಸೇರಿ ರಿಕ್ವೆಸ್ಟ್ ಮಾಡಿದಾಗ ಆದಂತ ಶಾಲೆ ಇದು. ಇವತ್ತು ನಶಿಸಿ ಹೋದಂತ ಈ ಶಾಲೆ ಇದೇ ನಾನು ನಿಮಗೆ ಹೇಳಿದಂತಹ ಚಿತ್ರ ಕಾಳಿದಾಸ ಕನ್ನಡ ಮೇಷ್ಟು. ನಿಮಗೆ ಅರ್ಥ ಆದ್ರೆ ಸಾಕು. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಕೋಸ್ಟಲ್ ಕನ್ನಡ ಪೇಜ್ಗೆ ವಿಸಿಟ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ.